ವಿರಾಮದ ಬಳಿಕ ಮತ್ತೆ ನಡೆಲ್ಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೂರಿಶ್ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಒಂದು ದೋಸೆ ಅಂತೂ ರೆಡಿಯಾಗಿದೆ. ಈಗ ಸ್ಪೆಷಲ್ ಆಗಿ ಏನು ಹೇಳಿದ್ರಿ? ನೆಕ್ಸ್ಟ್ ರೆಸಿಪಿ ನಮ್ಮದು ಸಾಗಿದ್ದಲ್ಲ, ಸಾಗದ್ದು ಪಾಯಸ ಹೇಳಿದ್ರಲ್ಲ. ಹೌದು. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳುವ. ಎಂತ ಬೇಕು ಫಸ್ಟಿಗೆ? ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಓಕೆ, ಅಂದರೆ ಈಗ ಫಸ್ಟಿಗೆ ಎಂತ ಹೊಡ್ಕೊಳ್ಳಿ? ಗೋಡಂಬಿ ಹುರಿಲಿಕ್ಕೆ ಮೇನ್ ಬೇಕೇ ಅಲ್ಲ? ಹೌದು, ಪಾಯಸಕ್ಕೆ ಗೋಡಂಬಿ ಬೇಕೇ ಬೇಕು. ಎಸ್, ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಓಕೆ, ನಾವು ತುಪ್ಪ ಅಂತ ಬಂದಾಗ ಕೇಸರಿಯವರ ಶುದ್ಧ ಹಸುವಿನ ತುಪ್ಪ ಸಾಕಾಗುತ್ತಾ? ಒಂದು ಸ್ಪೂನ್ ಸಾಕು. ಓಕೆ, ಮತ್ತೆ ಬೇಕಿದ್ರೆ ಹಾಕೊಳ್ಳೋಣ. ನೆಕ್ಸ್ಟ್ ಕ್ಯಾರೆಟ್ ಎಲ್ಲ ಹುರಿಲಿಕ್ಕೆ ಉಂಟು. ಅಂದರೆ ಈಗ ನಾವು ಗೋಡಂಬಿಯನ್ನು ಫಸ್ಟಿಗೆ ಹುರ್ಕೊಂಡು ಅದನ್ನು ತೆಗೆದು. ಓಕೆ, ಕೆಲವರೆಲ್ಲ ಹಾಗೆ ಹಾಕ್ತಾರಲ್ಲ, ಹಸಿ ಗೋಡಂಬಿ ಹಾಗೆ, ಬಟ್ ಹುರಿದಾಕಿದ್ರೆ ಚೆನ್ನಾಗಿರ್ತದೆ. ಓಕೆ, ಪ್ಯಾನ್ ಬಿಸಿ ಆಗಿದೆ. ನೀವು ನಾರ್ಮಲ್ ಹಾಲಲ್ಲೇ ಮಾಡೋದಾ ಇದು ಹೇಗೆ? ತೆಂಗಿನ ಹಾಲು. ಬೆಲ್ಲ ಹಾಕಿದ ಮೇಲೆ ತೆಂಗಿನ ಹಾಲು. ಓ ಹೌದಾ? ಬೆಲ್ಲ ಹಾಕಿದ್ರೆ ತೆಂಗಿನ ಹಾಲು. ಇಲ್ಲದ್ರೆ ಹಾಲು ಹೊಡಿತದಲ್ಲ, ಖೀರ್ ಆಗ್ತದೆ ಅಷ್ಟೇ ಡಿಫ್ರೆನ್ಸ್. ಪಾಯಸ ಮೇಲೆ ನಾವು ನಾರ್ಮಲಿ ತೆಂಗಿನ ಹಾಲೆ ಹಾಕೋದು. ಹೌದು, ಸಕ್ಕರೆಯಲ್ಲಿ ಮಾಡೋದಾದ್ರೆ ಮಾತ್ರ ಬೇರೆ ಹಾಲು ಹಾಕೊಳ್ಬೋದು. ಖೀರ್ ಅಂತ ಹೇಳ್ತಾರೆ. ಯುಗಾದಿ ಹಬ್ಬ ಬೇರೆ ಬರ್ತಾ ಇದೆ, ಸೊ ಮನೆಯಲ್ಲಿ ವೀಕ್ಷಕರೆಲ್ಲ ನೋಡ್ತಿದ್ರೆ ಈ ತರದ ತಟ್ಟ ಅಂತ ಮಾಡಬಹುದು. ಹಬ್ಬದ ಸಮ್ಮರ್ ಸೀಸನ್ ಆಗಿದ್ಮೇಲೆ ಸ್ವಲ್ಪ ತಂಪು ಕೂಡ ಕೊಡ್ತದೆ. ಯಾವುದು? ಸಬ್ಬಕ್ಕಿ. ಹೌದು, ಕ್ಯಾರೆಟ್ ಕೂಡ ಒಳ್ಳೇದು, ವಿಟಮಿನ್ ಎ. ಕ್ಯಾರೆಟ್ ಹಾಕ್ಲಿಕ್ಕೆ ಉಂಟು. ಹೌದು, ಹಾಗಾಗಿ ಈ ಟೈಮಲ್ಲಿ ಈ ತರದ್ದು ಪಾಯಸ ಎಲ್ಲ ಮಾಡಿಕೊಂಡ್ರೆ ಹಾಗೆ ಒಂದೊಂದು ಲೋಟ ಅಥವಾ ಕಪ್ಪಲ್ಲಿ ಕುಡಿಯೋದು. ಹೆಚ್ಚಾಗಿ ಈಗ ಸಾಬುದಾನದಿಂದ ಕಿಚಡಿ ಅದು ಇದು ಅಂತೆಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ. ಹೌದು, ಬಟ್ ಪಾಯಸವೇ ಸಾಬುದಾನದಿಂದ ಚೆನ್ನಾಗಿರೋದಲ್ಲ, ಚೆನ್ನಾಗಿರ್ತದೆ. ಸ್ವಲ್ಪ ತಿಕ್ ಕೂಡ ಬರ್ತದೆ. ಗೋಡಂಬಿ ಫ್ರೈ ಆಗಿದೆ. ಓಕೆ, ಸ್ಲೋ ಮಾಡೋದಾ? ಸ್ಲೋ ಮಾಡಿದ್ದೇನೆ. ಗೋಡಂಬಿ ಮತ್ತು ಏನು ತುಪ್ಪ ಮಿಕ್ಸ್ ಆದ ಉಂಟಲ್ಲ, ಅದರ ಪರಿಮಳವೇ ಬೇರೆ ಉಂಟು. ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಓಕೆ, ಈಗ ಸ್ವಲ್ಪ ಅದಕ್ಕೇನೆ ತುಪ್ಪ ಹಾಕಿ ಆ್ಯಡ್ ಮಾಡ್ಕೊಳ್ಳೋದು. ನಾವು ಕೇಸರಿಯವರ ಶುದ್ಧ ಹಸುವಿನ ತುಪ್ಪ ಇನ್ನೊಂದು ಸ್ಪೂನ್ ಸಾಕಾ? ಸಾಕು. ಓಕೆ, ಅದೇ ತುಪ್ಪಕ್ಕೆ ಸ್ವಲ್ಪ ಕ್ಯಾರೆಟನ್ನು ಸಣ್ಣ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೇವಲ್ಲ, ಅದನ್ನು ಹಾಕಿ ಸ್ವಲ್ಪ ಹುರಿಬೇಕು. ಓಕೆ, ಕ್ಯಾರೆಟ್ ಒಂದೇ ಟೈಪಲ್ಲಿ ನೀವು ತುರ್ಕೊಂಡಿಟ್ಟಿದ್ದೀರಾ? ಹೌದು, ಒಂದು ಚಿಕ್ಕ ಕಪ್ಪಿನಷ್ಟು ಅಲ್ಲ? ಹೌದು. ಇದು ಕಲರ್ ಕೂಡ ಚೆನ್ನಾಗಿ ಬರೋದು ಅಲ್ಲ? ಹೌದು, ಸ್ವಲ್ಪ ಮಿಡ್ಲಲ್ಲಿ ಆರೆಂಜ್ ಕೂಡ ಬರುತ್ತಲ್ಲ. ಹೌದು, ನಾರ್ಮಲಿ ಕ್ಯಾರೆಟ್ ಹಲ್ವಾ ಮಾಡಬೇಕಿದ್ರೆ ಕೂಡ ನಾವು ಹೀಗೆ ಹುರ್ಕೊಳ್ತೀವಿ. ಹೌದು, ಕ್ಯಾರೆಟ್ ಹಲ್ವಾ ಅಂದರೆ ಇಷ್ಟು ಚಿಕ್ಕದಾಗಿ ಹುರ್ಕೊಳ್ಲೇಬೇಕಲ್ಲ, ಆಗ ಚೆನ್ನಾಗಿ ಹಲ್ವಾ ಟೇಸ್ಟ್ ಬರುತ್ತೆ ಅಂತ ಹೇಳ್ಬೋದು. ಇಲ್ಲಾಂದರೆ ಹೀಗೆ ಕ್ಯಾರೆಟ್ ಹಾಕದೆ ಕೂಡ ಪಾಯಸ ಮಾಡ್ತಾರೆ ಅಂತಲ್ಲ? ಹೌದು, ಅದಾದರೆ ವೈಟ್ ಕಲರ್ ಬರುತ್ತೆ. ಬೆಲ್ಲ ಹಾಕಿದ ಕಾರಣ ಸ್ವಲ್ಪ ಎಲ್ಲೋ ಬರ್ತದೆ. ಇದು ಫ್ರೈ ಆಗಿದೆ. ಇದಕ್ಕೇನೆ ಸಾಬುದಾನ ಹಾಕೊಳ್ತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಇದನ್ನು ಸಾಬುದಾನಕ್ಕೆ ಸ್ವಲ್ಪ ನೀರು ಹಾಕಿಟ್ಕೊಂಡಿದ್ದೇನೆ. ಸ್ವಲ್ಪ ಅರ್ಧ ಗಂಟೆ ಮುಂಚೆ ನೀರು ಹಾಕಿಡ್ಬೇಕು. ಸೊ ಹಾಗಾಗಿ ಅದು ಪಫ್ ಥರ ಉಬ್ತದೆ. ಸ್ವಲ್ಪ ಯಾವುದು ಪಫ್ ಆಗಿರ್ತದೆ. ಹೌದು, ಚೆನ್ನಾಗಿ ಬರುತ್ತೆ. ನಾವು ಡೈರೆಕ್ಟ್ ಹಾಕೋದಕ್ಕಿಂತ ನೀರು ಹಾಕಿ ಮಾಡಿದ್ರೆ ಬೆಟರ್. ಹೌದು, ಸಾಕು. ಇದು ಫ್ರೈ ಆದದ್ದು. ಇದಕ್ಕೇನೆ ಇದಕ್ಕೆ ಆ್ಯಡ್ ಮಾಡಿ ಹಾಲು ಹಾಕುವುದು. ಓಕೆ, ತೆಂಗಿನ ಹಾಲು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೋದು. ಹೌದು, ಸಾಬುದಾನ ಹಾಕಿದ್ರಿಂದ ಸ್ವಲ್ಪ ತಿಕ್ಕೆ ಇರ್ತದೆ. ತಿಕ್ಕೆ ಬರುತ್ತೆ. ಹೌದು, ತೆಂಗಿನ ಹಾಲು ಕೂಡ ಒಂದು ಸ್ವಲ್ಪ ಏನೋ ದಪ್ಪವಾಗಿರುತ್ತೆ. ನೋಡಿ, ಕಲರ್ ನೋಡಿ, ತುಪ್ಪ ಎಲ್ಲ ಆ್ಯಡ್ ಆಗಿ. ಅದಕ್ಕೆ ಬೆಲ್ಲ ಹಾಕೊಳ್ಳೋಣ. ಈಗ ಸಿಹಿಗೆ ಬೆಲ್ಲ ಅಲ್ಲ, ಆವಾಗಲೇ ಹೇಳಿದ್ರಿ ಇದೆಲ್ಲ ಯುಗಾದಿ ಈ ಥರದ ಹಬ್ಬಕ್ಕೆಲ್ಲ ಮಾಡ್ಕೊಳ್ಬೋದು. ಈಸಿಯಲ್ಲಿ. ಹೌದು, ತೆಂಗಿನ ಹಾಲು ನಾವು ಒಂದು ರೆಡಿ ಮಾಡ್ಕೊಳ್ಳೋದೇ ಇರೋದಲ್ಲ ಕೆಲಸ. ಇದೊಂದು ಕುದಿ ಬರಲಿ.
ಎಸ್, ನೀವು ಈಗ ಹಬ್ಬ ಅಂತ ಹೇಳಿದ್ರೆ ಹಬ್ಬದ ಟೈಮಲ್ಲಿ ಬೇರೆ ಏನೆಲ್ಲ ಸ್ವೀಟ್ ಮಾಡ್ತಿದ್ದೀರಾ ಈಗ? ಬೇರೆ ನಾರ್ಮಲಿ ಲಡ್ಡು ಜಾಸ್ತಿ ಮಾಡ್ತಾ ಇದ್ದೀನಿ. ಹಬ್ಬದ ಟೈಮಲ್ಲಿ ನಮ್ಮ ಕಡೆ ಎಲ್ಲ ಈ ಕಡೆ ಕೂಡ ಪಾಯಸನೇ ಇರೋದಿಲ್ಲ. ಪಾಯಸ ನಾರ್ಮಲ್ ಇರ್ತದೆ. ಪಾಯಸ ಅಂತೂ ಇರ್ತದೆ, ಇಲ್ಲಾಂದ್ರೆ ಲಡ್ಡು ಈ ಥರದ್ದೆಲ್ಲ ವೆಜ್ ಊಟ ಇರ್ತದೆ ಮನೆಯಲ್ಲಿ. ಬಾಳೆ ಎಲೆ ಹಾಕಿ ಒಟ್ಟಿಗೆ ಎಲ್ಲರೂ ಕುತ್ಕೊಂಡು ಊಟ ಮಾಡೋದು. ಒಟ್ಟಿಗೆ ಊಟ ಮಾಡೋದೇ ಹಬ್ಬ. ತಿನ್ನೋದಕ್ಕಿಂತ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋದೇ ಚೆನ್ನಾಗಿರುತ್ತಲ್ಲ. ಅಕ್ಕಿ ಕುದಿ ಬರ್ತಾ ಉಂಟಲ್ಲ. ಅಕ್ಕಿ ನೋಡಿ, ಥಿಕ್ನೆಸ್ ಇವಾಗಲೇ ಸ್ವಲ್ಪ ಜಾಸ್ತಿ ಬಂತಲ್ಲ. ಇದಕ್ಕೆ ನೀರೇನು ಆ್ಯಡ್ ಮಾಡಲಿಕ್ಕೆ ಇಲ್ಲ? ನೀರು ಬೇಡ. ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಕ್ತೀರಾ? ಅಕ್ಕಿ ಹಾಗೆ ಏಲಕ್ಕಿ ಹಾಕಿದ್ರಲ್ಲ. ಹೌದು. ಅಕ್ಕಿ ನಾವು ಗೋಡಂಬಿ ಲಾಸ್ಟಿಗೆ ಹಾಕೊಳ್ಳೋದಾ? ಲಾಸ್ಟಿಗೆ. ನೀವು ಇದಕ್ಕೆ ಏನು ದ್ರಾಕ್ಷಿ ಏನು ಹಾಕಿಲ್ಲ? ಹುಳಿ ದ್ರಾಕ್ಷಿ ಇಲ್ಲ, ದ್ರಾಕ್ಷಿ ಹಾಕಲಿಲ್ಲ ನಾನು. ಓಕೆ, ಕೆಲವರೆಲ್ಲ ದ್ರಾಕ್ಷಿದಲ್ಲಿ ಕೂಡ ಹುಳಿ ಇರುತ್ತೆ ಅಂತೇಳಿ ಅದನ್ನ ಇದು ಮಾಡ್ತಾರೆ ನೋಡಿ. ಸಾಗು ಕೂಡ ಬೆಂದಿದೆ. ಹೌದು. ಈಗ ಕೊನೆಯದಾಗಿ ಗೋಡಂಬಿ. ಹೊಡೆದಿಟ್ಟ ಗೋಡಂಬಿ ಅಲ್ಲ. ಸ್ವಲ್ಪ ಮೇಲೆ ಗಾರ್ನಿಶ್. ಅಕ್ಕಿ ಇದಾಗಿದೆ, ಆಫ್ ಮಾಡ್ತೇನೆ. ಎಸ್, ಓಕೆ. ಈಗ ಸರ್ವ್ ಮಾಡ್ಕೊಳ್ಳೋದು ನೋಡಿ. ಈಗ ಪಾಯಸದ ಪರಿಮಳ ಬರ್ತಾ ಉಂಟು. ಹೌದು. ಬಿಸಿ ಬಿಸಿಯಾದ ಸಾಗು ಪಾಯಸ ರೆಡಿಯಾಗಿದೆ. ಟೇಸ್ಟ್ ಮಾಡಿ ಹೇಳಿ. ಓಕೆ, ಸಾಬುದಾನ ಪಾಯಸ ಅಲ್ಲ. ಓಕೆ, ಜೊತೆಗೆ ನೀವು ಇದಕ್ಕೆ ಕ್ಯಾರೆಟ್ ಕೂಡ ಹಾಗಾಗಿ ಟೇಸ್ಟ್ ಡಿಫ್ರೆಂಟ್ ಇರ್ಬೋದು. ಓಕೆ, ಟೇಸ್ಟ್ ನೋಡೋದಾಗಿದೆ. ಸರಿ. ಓಕೆ, ಸುಷ್ಮಿತ್ ಮ್ಯಾಮ್ ಸಾಗರವಂತಹ ಸಾಬುದಾನ ಪಾಯಸ ಅಂತೂ ರೆಡಿ ಮಾಡಿಕೊಡಿದ್ದಾರೆ. ಮೇಲ್ಗಡೆ ಎಲ್ಲ ಏನು ಗೋಡಂಬಿ ಎಲ್ಲ ಹಾಗೆ ಜಾಸ್ತಿ ಹಾಕಿ ಕೊಡಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಆಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಸಾಗು ಪಾಯಸ ತಯಾರಿಸುವ ವಿಧಾನ: ಮೊದಲಿಗೆ ಗೋಡಂಬಿಯನ್ನು ತುಪ್ಪದಲ್ಲಿ ಹುರಿದಿಟ್ಟುಕೊಳ್ಳಿ. ನಂತರ ಕ್ಯಾರೆಟ್ ತುರಿಯನ್ನು ಹಸಿ ವಾಸನೆ ಹೋಗುವವರೆಗೂ ಹುರಿದು ನೆನೆಸಿದ ಸಾಬಕ್ಕಿ, ತೆಂಗಿನ ಹಾಲು, ಬೆಲ್ಲ ಹಾಕಿ ಕುದಿಸಿ. ಕುದಿ ಬಂದ ಬಳಿಕ ಏಲಕ್ಕಿ, ಹುರಿದ ಗೋಡಂಬಿ ಸೇರಿಸಿದರೆ ಸವಿಯಾದ ಸಾಗು ಪಾಯಸ ಸವಿಯಲು ಸಿದ್ಧ. ಅಡುಗೆಂತೂ ರೆಡಿ ಆಗಿದೆ. ದೋಸೆ ಮತ್ತು ಇನ್ನೊಂದು ಪಾಯಸ ಅಲ್ಲ. ಯಾವ್ದು ನೋಡೋ ಟೇಸ್ಟ್ ಫಸ್ಟಿಗೆ? ದೋಸೆ ನೀವಲ್ಲ. ಈಗಂತೂ ಬಿಸಿ ಎಲ್ಲ ಆರಿದೆಲ್ಲ. ನೀವು ಆವಾಗಲೇ ಹೇಳಿದ್ರಿ ಸ್ವಲ್ಪ ಸ್ಮೂತ್ ಆಗಿರುತ್ತೆ ಅಂತ. ಹೌದು. ಇದನ್ನು ತುಪ್ಪ ಜೊತೆ ತಗೊಳ್ಬೇಕಲ್ಲ? ಓಕೆ, ತಗೊಳ್ಳಿ ನೀವು. ಆಮೇಲೆ ತುಪ್ಪ ಎಲ್ಲ ತಿಕ್ಕಿದ್ರೆ ಉಂಟಲ್ಲ, ಜಾಸ್ತಿ ತಗೊಳ್ಳೋದು. ಚೆನ್ನಾಗಿದೆ, ಹಾಗೇ ತಿನ್ಬೋದು. ಸ್ವೀಟ್ ಆಗಿ ಚೆನ್ನಾಗುಂಟು. ಸ್ವೀಟ್ ಎಲ್ಲ ಅದರಲ್ಲೇ ಇರ್ತದಲ್ಲ. ಮತ್ತು ತುಪ್ಪ ಬೇಕಿದ್ರೆ ತುಪ್ಪದಲ್ಲಿ ತಗೊಳ್ಬೋದು. ತುಪ್ಪದಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ನೀವು ಹಾಗೆ ತಗೊಂಡ್ರಲ್ಲ. ಸ್ವೀಟ್ ಅಂತೂ ಗಮ್ಮತ್ತುಂಟು. ಇದಕ್ಕೆ ಚಟ್ನಿ ಅಂತೂ ಬೇಡವೇ ಬೇಡ, ತುಪ್ಪನೇ ಹಾಕ್ಕೊಳ್ಬೇಕು. ಈಗ ಸ್ಪೆಷಲಾಗಿ ಸಾಗು ಪಾಯಸ. ದೋಸೆ ಅಂತ ಆಯಿತು, ಸಾಗು ಪಾಯಸ ಅಲ್ಲ. ಇದು ಮಾತ್ರ ಬಿಸಿ ಬಿಸಿ ಉಂಟಲ್ಲ. ಹೌದು. ಓಕೆ, ಇದು ಸಾಕಾಗುಂಟು ಮ್ಯಾಮ್. ಸ್ವಲ್ಪ ಏನು ದಪ್ಪ ಆಗಿಂಟಲ್ಲ, ಹಾಗಾಗಿ ಏನು ತಿನ್ನಲಿಕ್ಕಂತೂ ಬಾಯಿಗೆ ಹಾಗೆ ಮಜಾ ಸಿಗ್ತುಂಟು. ಯಾಕಂದರೆ ಅದು ಸಾಗು ಹಾಕಿದ್ಮೇಲೆ ಸ್ವಲ್ಪ ದಪ್ಪ ಫ್ಲೇವರ್ ಕೊಡ್ತದೆ. ದಪ್ಪ ಫ್ಲೇವರ್ ಬರುತ್ತೆ. ನಾರ್ಮಲ್ ಆಗಿ ಇದು ಪಾಯಸ ನೀರು ಕಡಿಮೆ ಇರುತ್ತೆ, ದಪ್ಪ ಆಗಿ ಇರುತ್ತಲ್ಲ, ಚೆನ್ನಾಗುಂಟು. ಮತ್ತು ಇದು ಏನು ಬೆಲ್ಲ ಎಲ್ಲ ಹಾಕಿದ ಕಾರಣ ಟೇಸ್ಟ್ ಅಂತೂ ಗಮ್ಮತ್ತಾಗಿ ಬರ್ತುಂಟು. ಇದಂತೂ ಟ್ರೈ ಮಾಡಲೇಬೇಕು ಮನೆಯಲ್ಲೆಲ್ಲ. ಈ ಥರದ್ದೆಲ್ಲ ಸಾಗು ಯಾವಾಗಲೂ ಕಿಚಡಿ ಅದು ಇದು ಮಾಡೋದ್ರಿಂದ ಪಾಯಸನೇ ಟೇಸ್ಟ್ ಗಮ್ಮತ್ತಾಗಿ ಉಂಟು. ಎರಡು ಅಡುಗೆ ಕೂಡ ಚೆನ್ನಾಗಿತ್ತು ಮ್ಯಾಮ್. ಅದರಲ್ಲಿ ಏನು ಬನಾನಾ ದೋಸೆ ಸ್ಪೆಷಲ್ ಇವತ್ತು ಅಲ್ಲ, ಫಸ್ಟ್ ಟೈಮ್ ತಿನ್ನೋದು. ಅದನ್ನು ನೀವು ಕೂಡ ಟ್ರೈ ಮಾಡೋದು. ನಾರ್ಮಲ್ ದೋಸೆ ಮಾಡೋದಕ್ಕಿಂತ ಬನಾನಾ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಬೋದಲ್ಲ. ಓಕೆ, ಚೆನ್ನಾಗಿ. ಹಣ್ಣಾಗಿದ್ರೆ ಕೆಲವರು ಇಷ್ಟಪಡೋದಿಲ್ಲ. ಮಕ್ಕಳಿಗೆಲ್ಲ ಹಣ್ಣಾದ್ರೆ ಅದು ಅದು ಇಷ್ಟಪಡೋದಿಲ್ಲ. ಆ ಥರ ದೋಸೆಗೆಲ್ಲ ಹಾಕಿ ಅವರಿಗೆ ಕೊಡ್ಬೋದು. ಮತ್ತೆ ಇದಕ್ಕೆ ಹಾಕಿದ ಬನಾನಾ ನೀವು ಇದಲ್ಲ, ನೇಂದ್ರ ಬನಾನಾ, ಅದು ಹಾಗೆ ತಿನ್ಲಿಕ್ಕೆ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ಅದರಿಂದ ಜ್ಯೂಸು ಅದೆಲ್ಲ ಮಾಡ್ತಾರೆ. ದೋಸೆಗೆ ಹಾಕಿದರೆ ಗಮ್ಮತ್ ಟೇಸ್ಟ್ ಉಂಟು. ಎರಡು ಅಡುಗೆ ಕೂಡ ಚೆನ್ನಾಗಿತ್ತು. ಹೇಗನ್ನಿಸ್ತು ನಿಮಗೆ? ಖುಷಿ ಆಯಿತು ನನಗೆ. ಬಹಳ ಸಮಯದ ನಂತರ ಸ್ಪೆಷಲ್ ಆಗಿ ಖುಷಿ ಆಯಿತು. ಓಕೆ, ನಮಗೆ ಕೂಡ ಖುಷಿ ಆಯ್ತು ಮ್ಯಾಮ್. ಈ ಥರ ಅಪರೂಪಕ್ಕೆ ಬಂದರೂ ಕೂಡ ಚೆನ್ನಾಗಿ ನೀವು ಅಡುಗೆ ಮಾಡಿದ್ರಿ. ಹಾಗೆ ಎರಡು ಡಿಶ್ ಕೂಡ ಚೆನ್ನಾಗಿ ಬಂದಿದೆ. ಹಾಗಾಗಿ ನಮಗೆ ಒಂದು ಕರೆಕ್ಟ್ ಒಂದು 2 ಡಿಶ್ ಕೊಡೋದಕ್ಕೆ ನಿಮಗೆ
ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸ್ಪೆಷಲ್ ಆಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಜೊತೆಗೆ ಶಶಿ ಸೋಪ್, ಶಶಿ ಇದ್ದಲ್ಲಿ ಕೋಳೆಯ ಮಾಸ್ತಿ ಅಂತ ನಾವು ಏನೇ ಅಡುಗೆ ಮಾಡಿದ್ರು ಲಾಸ್ಟಿಗೆ ಕ್ಲೀನ್ ಎಲ್ಲ ಮಾಡಬೇಕಲ್ಲ, ಹಾಗಾಗಿ ಅವ್ರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಓಕೆ, ಸುಷ್ಮಿತಾ ಮ್ಯಾಮ್ ಸಾಕಾಗಿರುವಂತಹ ಬನಾನಾ ದೋಸೆ ಮತ್ತು ಸ್ಪೆಷಲ್ ಆಗಿ ಸಾಗು ಪಾಯಸ ಎರಡು ಕೂಡ ಚೆನ್ನಾಗಿ ಬಂದಿದೆ. ಅದರಲ್ಲಂತೂ ಬನಾನಾ ದೋಸೆ ಸಾಕಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಏನಿಸಿದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.